ಶಿಲ್ಪ ಶೆಟ್ಟಿ ಇನಿ ನಮ್ಮ ಮಾರಿಗುಡಿದ ಸಾನ್ನಿಧ್ಯ ವೈದ್ಯರು ಈ ಶುಭ ಸಂದರ್ಭಗಳು ಇಂಗಲು ಸಣ್ಣ ಸಣ್ಣದಲ್ಲ ತುಂಬದ ಈ ಕ್ಷೇತ್ರದ ಇವ್ರು ಬರೋದಕ್ಕೆ ಬಂತಂದ್ರೆ ಇನ್ನಲ್ಲ गैप कौन सी बात है लेकिन ಅಮ್ಮನ ಬಗ್ಗೆ ಅಮ್ಮ ಬಗ್ಗೆ 5 ಲಕ್ಷ ಕಲ್ಲದ ಕುಂಭ ಮಡಿಕೆ ಥರ ಸುತ್ತ ಕಾಲದಲ್ಲಿ ಮತ್ತು ಕಸಡ ಕೊನೆಯ ಕಡೆ ಒಲಿಯದಿಲ್ಲ ಇಂಪುಲಿ ಆನ್ಲೈನ್ ಎಲ್ಲ ಕಲಿಸಿ ಮಧುರೈ ಮೀನಾಕ್ಷಿ ಪ್ರಕಾಶ ಇಂಚ ಮಾತುಗಳು ಆ ಪ್ರಸಾದ ಪಾಡ್ದು ನೆತ್ತ ಸುತ್ತ ಸಂಪತ್ತರುವ ಜನರು ದಂಪತಿ ಏಕಕಾಲಗಳು ಪುರಾಣ ದೀಪಪುತ್ರವನ್ನು ನಿಧಿ ಕುಂಭ ಸ್ಥಾಪನೆ ಒಕ್ಕ ಮತ್ತೆ ಮೊರಣಿ ನನಗೆ 2024 ಏಪ್ರಿಲ್ ಬರ್ಬೋದು ಸರಿ ಕರೆಕ್ಟ್ ಅದು ಮುಂದೆ ಹೋಗ್ಬಿಡ್ಬೇಕು ಮುಂದೆ ಹೋಗ್ಬಿಡಿ ಸರ್ ಸರ್ ಚೂರು 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 ಸರ್ 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 ಈ ಜಾಗ ಶಾಶ್ವತವಾದ ನಮ್ಮ ಏನಪ್ಪ ಏನಪ್ಪ ಅಂತೇಳಿ ಹೋಗುತ್ತದೆ ಹೊರಗೆ ಬಂದು ಪಂಪಿನಾಗೆಲ್ಲ
ಪ್ರಚಾರದಿಗಳು ಮಲ್ಪೆಗೊಂಡು ಯಾರು ಶಿಲ್ಪನೆಲ್ಲ ಅವಳು ಎರಡು ತಾರೀಕಿನ ಇವತ್ತು ಕುಲ್ನಾಗ ಅಜ್ಪತ್ತೈದು ಕೋಟಿದ ಕೆಲಸವನ್ನು ಭಕ್ತರದ ಮಲ್ಪರ್ಗಿದ್ದು ಮುಂದು ಪವಾಡ ಕೆಲವು ಮಂದಿ ಕಂಡು ಪವಾಡ ಎನ್ಸಿನ ತಾಪು ಪವಾಡ ಈ ಜಾಗೆ ಪವಾಡ ಒಂದು ನಡತಿನೇ ಪವಾಡ ಮತ್ತೊಂದು ವಿಶೇಷತೆ ಕೆಲಸ ಉಂಟ ಮೇಡಮ್ ಇರಲಿ ದೇವರ ಕೈ ಪ್ರಾರ್ಥನೆ ಏನಿದೆ ತೆಂಗುಲು ಕಾಪುದ ಶಿಲ್ಪ ಫಸ್ಟ್ ಅಮ್ಮ ತೆಂಗುಲು ಹೋದಕ್ಕೆ ಎಂಬಬೇಕು ಆಡೆ ಎಂಬರು ಊರವರ ತಂಡ ಆಗ್ಬೋದು ಒಂದು ನಿಮಿಷದ ಗುಡಿ ಇತ್ತು ಆಂಡ ಇನಿ ಎಂಕುಲು ಭಾರಿ ಖುಷಿ ಇತ್ತು ಎಂಕ್ಲು ಎರಡಲದಕ್ಕೆ ಎಂತಿದ್ದ ಆಂಡ ಅಮ್ಮ ಪ್ರೇರಣೆ ಕೊರ್ದು ಹೊರ ಕೊರನೆ ಪುಡರ ಇಂಚ ಕೊರ್ದು ನಗುಲಿಗೆ ಎಂತಿದ್ರು ಈ ರೀತಿಯ ಅಮ್ಮನ ನುಡಿ ಇಡೀ ನಮ್ಮ ಸಮಿತಿ ಪೂರ ಇಡೀ ದೇವಸ್ಥಾನ ಆಗ್ತದೆ ನೈನ್ ವರ್ಮದ ಸಂಖ್ಯೆ ನವದುರ್ಗೆ ಪೂರ ವರ್ಮ ಸ್ಟೆಪ್ ಬಿದ್ದು ಒಂಬತ್ತು ಅವು ಹಂಗೆಲ್ಲ ನನಗೆ ಎಂಟ್ರೆಸ್ ಆಗ್ತಿದೆ ಯಾಕೆ ಆಗ್ತದೆ ಆಗ್ತದೆ ಎಂಟಿನ ಸಾಧ್ಯತೆ ಇದೆ ಅದು ಒಂದು ವೇಳೆ ಆಯಾಡ ಕಾಪುದಮ್ಮನ ಅನುಗ್ರಹ ಅಂತ ಹೇಳ್ತಾನ ಅವು 100% ಅದಕ್ಕೆ ಬೇಕಿದ್ದ 2014 ಎಂಕುಲು ಈ ದೇವಸ್ಥಾನ ಮಲ್ಪನ ಎಂಕುಲು ಅಮ್ಮನ ದರ್ಶನಕ್ಕೆ ಎಂಕುಲು ಡೊನೇಷನ್ ಹೋಗ ಹೆಚ್ಚಾದ ಡೊನೇಷನ್ ಹೋಗಿ ಬರುತ್ತೆ ಸಮಿತಿ ಪೂರ ವರ್ಮ ಜನ ಇನ್ನು 12 ಮಂದಿ ದೇಶಗಳು ವರ್ಮ ಜನ ಸಮಿತಿ ಮಾಡಿ ಮುಂಬೈದ ಇಡೀ ಮುಂಬೈಡು 11 ಕಡೆ ವರ್ಮ ಜನ ಸಮಿತಿ ಪೂನಾ ಬೆಲ್ಗಾಂ ಹುಬ್ಳಿ ಧಾರವಾಡ ಬ್ಯಾಂಗ್ಳೂರು ಇಂಥ ಪೂರ ಕಡೆ ಅಮ್ಮನ ಸಮಿತಿ ಉಂಟು ಇನ್ನು ಈತ ಮಲ್ಲ ದೇವಸ್ಥಾನ ಉಂಟುದುಂಟು ಫಸ್ಟ್ ಫೇಸ್ ಎಲ್ಲ ಎತ್ತೀನಿ 30 ಕೋಟಿ ಮಾಡ್ತಾರೆ ಒಂದು ಗೌರ್ಮೆಂಟ್ದ ದೇವಸ್ಥಾನ ದಾಳ ಒಂದು ತೊಂದರೆ ಅಂತ ಅಮ್ಮ ಈತು ಸ್ಮೂತ್ ಅದು ಹೆಚ್ಚು ಮಾಡ್ಬೇಕು ಕೂತಂಚ ಅಭಿವೃದ್ಧವಾದ ಮಲ್ಕೊಂಡು ಬರ್ತದೆ ಲಾಸ್ಟಿಗೆ ರವಿಯಣ್ಣ ಕೊಂಡು ರಾಜಗೋಪುರ ಅವರು ಏಕಮಲ್ಲ ದೇವಸ್ಥಾನ ರಾಜಗೋಪುರ ಅಂತ ಪಕ್ಕ ಬಂದರೆ ಅಣ್ಣ ಇದ್ದಾಲ ಕೊಡಿಸಿ ನಿಮ್ಮ ಸಾಯಿ ಪ್ಯಾಲೇಸ್ ಕೊಟ್ಟು ತುಂಗ ಗ್ರೂಪ್ ಕೊಟ್ಟು ಎಂಕುಲೆ ಮಾಡ್ಕೊಂಡು ನೀವು ಪೂಜೆ ಕೊಟ್ಟಿದ್ದ ರಾಜಗೋಪುರನು ಆ 7 ತಿಂಗಳು ಅವ್ರು ರೆಡಿ ಆದಾಗ ಕೆಲವು ಮಿರಾಕಲ್ ಹಾಗೆ ಉದಾಹರಣೆ ಸೂರ್ಯಕುಮಾರ್ ಯಾದವ್ ಫಸ್ಟ್ ಇಂಡಿಯಾ ವಿನ್ನರ್ ಅಂತ ನನಗೆ ಎಡ್ಡೆ ಮಲ್ಕೊಂಡು ಪಡ್ಕೊಳ್ಳಕತ್ತಿನ ಚಿತ್ತ ದೇವರ ಒಂದು ಎಡ್ಡೆ ಮಲ್ಕೊಂಡು ಪಡ್ಕೊಳ್ಳಕತ್ತಿನ ಚಿತ್ತ ದೇವರ ಬರ್ನಾಗ ನಮ್ಮಲ್ಲಿ ಎಡೆಡ್ಡೆ ಕ್ಷೇತ್ರಕ್ಕೆ ದೇವರ ಲೆಪುಡಾವೇಲೆ ಸ್ವಲ್ಪ ಸೇವೆಯನ್ನು ಮಲ್ಪಾವೇಲೆ ಪಡ್ಕೊಳ್ಳಕತ್ತೀನಿ ಶಾಸ್ತ್ರದಾನಿಯ ದೇವರಿಗೆ ಪರಮ ಸಂತೋಷ ಶುಕ್ರವಾರದ 2 ದಿನದ ಶ್ರೀಚಕ್ರ ಪೂಜಾ ಅವರಿಗೆ ಕೊಲಕತ್ತಿನ ಸಮಯ ನಮ್ಮ ಗದ್ದಿಗೆಯನ್ನು ಸಂದರ್ಶನ ಮಾಡ್ತಾರೆ ಪ್ರಾಯಶಃ ಇನ್ನೀನಿಗಳು ಗದ್ದಿಗೆ ಮುಂದೆ ಮುಟ್ಟಿಯಾರು ಎಲ್ಲೆರಡು ಪಕ್ಕ ನನ್ನ ಗದ್ದಿಗೆ ಏರಿಗೆಲ್ಲ ಮುಟ್ಟಾರು ಹನ್ನೆರಡು ಅವರ ಈ ಗದ್ದಿಗೆ ನಿಗುಲಿದ್ದು ಮುಟ್ಟಿಯಾರು ನನ್ನ ಎಲ್ಲೆರಡು ಪಕ್ಕ ಪ್ರತಿಷ್ಠೆ ಬಗ್ಗೆ ಈ ಜಾಗದಲ್ಲೇ ಹನ್ನೆರಡು ಅವರ ನಿಗಲಿಗೆ ನಿಗುಲು ಮುಟ್ಟುಡು ನಿಗುಲು ಬರುಡು ಪಂಡ್ಕೊಲಕತ್ತಿನ ಚಿತ್ತ ದೇವರಿಗೆ ಉಂಡು ಒಂದರ್ಥ ಅವರ ದೇವರ ಪರಮ ಸಂತೋಷ ನಿಗಲಿಗೆ ಮಾತರಿಗಳ ಆಯುಷ್ಯ ಆರೋಗ್ಯ ಪ್ರಜ್ಞೆ ನೆಮ್ಮದಿಯ ಜೀವನ ಅನ್ನ ಕಲಾಕ್ಷೇತ್ರದ ವೃತ್ತಿ ಕ್ಷೇತ್ರದ ಮನಲ ಎತ್ತರದ ಜೀವನ ಅರ್ಲಕ್ಕನೆ ಜೋಗಿಲೆಗೆಲ್ಲ ಕೂಡ ಆಮೇಲೆ ಕಟ್ಟಲೆ ಎಂಟ ಬದುಕಲು ದೇವರ ಬದುಕಿಸಾದವರು ದೇವರ ಬದುಕಿಸಾದವರು ಅಮ್ಮಡಿಸಲ ಜಾಸ್ತಿ ಕುಂದರ ಮಲ್ಪಲೆಗೆ ಕೊಲಕತ್ತಲೆ ಯೋಗ ಭಾಗ್ಯ ಜೋಗಿಲೆಗೆ ದೇವರ ಬದುಕಿಸಾದವರು ಅಂಜನೆ ರಡ್ನೆ ಮಗಲಿಗಿನ ಅದೇ ಎಡ್ಡೆಬುದು ಅತಿ ಶೀಘ್ರವಾದ ಎಡ್ಡೆಬುದು ಬರುಡು ದೇವರಿಗೆ ಇದು ಎಲ್ಲ ಕೊಂಡೋಡಿ ಕಾಪುಕು ಬತ್ತ ಎಡ್ಡೆಬುದು ಬತ್ತುಂಡು ದೇವರ ಕಾಪುದ ಖಾತೆಯನ್ನು ಪಂಡುವ ಕರ್ತಿನ ಕೀರ್ತಿನ ಒದಗಿಸಾದ ಕೊರತು ರಕ್ಷಣೆಯನ್ನು ಕೊರತು ಮಾತ ವಿಷಯವುಳ್ಳ ದೇವರು ನಮ್ಮನ್ನು ಕಾತಿದ್ದು ನಡಬುಡಾಡ ನಮ್ಮ ಇಲ್ಲಿ ಬಂಗಾರದ ಗದ್ದಿಗೆಯನ್ನು ಮುಟ್ಟಿಯ ನಮ್ಮ ಬದುಕನ್ನು ದೇವರ ಬಂಗಾರ ಮಲ್ಪಡ ಎಂದು ಪಡೆದು ಕೈ ಮುಗಿದು ಪ್ರಾರ್ಥನೆ ಮತ್ತೊಂದು ಗುರುಪಿನ ಚಿತ್ತಿನ ಅನುಗ್ರಹ ಪ್ರಸಾದ ದೇವತಾ ಪ್ರಸಾದೋ ವಸ್ತು ಮನಸ್ಸಂಕಲ್ಪ ಸಿದ್ಧಿರಸ್ತು ದೇವರಡ್ಡೆ ಮಹದೇಶ್ವರ್ಯಾಭಿವೃದ್ಧಿರಸ್ತು ನಿಗುಲು ಇರುವೆಲ್ಲ ಬರ್ತಲೆ
ಪಕ್ಕ ನೆಕ್ಸ್ಟ್ ಹಾಕೊಂಡು ಆರೆಗೆ ಬರ್ಬೇಕು ಬರ್ತಾರೆ ಒಟ್ಟು ಮತ್ತೆ ಗೆದ್ದ ಲೆಕ್ಕ ಆಗ್ಬೋದು ಅದ ದೇವರಟ್ಟೆ ಬರ್ಬಾರ್ದು ದೇವರ ಕಾಪಾಡು ಪ್ರೇರಣೆ ಕೊಡ್ತದೆ ಯಾವ ಫೋನ್ ಬಂದಾಗ ಎತ್ತಿದ್ದಿದೆ ಮೆಸೇಜ್ ಮಾಡಿದೆ ಟೂರ್ಗುಲ್ಲೇ ಕಷ್ಟ ಆಗ್ತದೆ ಇದೆಲ್ಲ ಕಾಪುದಮ್ಮ ಒಂದು ಒಂಜಿ ರೆಡ್ಡದ್ದು ಇಂಚಿನ ಮಸ್ತ್ ಮಿರಾಕಲ್ ಒಂದು ಮಸ್ತ್ ಜಂತ ಅಂಚಿನ ಖಾಲಿ ಮಲಮಲ್ಲಗಲ್ಲ ಅಂತ ಬಂಗೋಡು ಬಂದದ್ದು ಒಂಜಿ ಶಿಲೆ ಕೊಟ್ಟು ಎನ್ನ ಫುಲ್ಲಿಗೆ ಒಂದು ಮತ್ಮೆ ಮಾಡೋದು ಎನ್ನ ಫುಲ್ಲಿಗೆ ಆರೋಗ್ಯ ಕೊಡು ಇಂಚಿನಕ್ಕೆ ಇಂಚುಲ್ಲ ಮೇಡಮ್ ಒಳ್ಳೆ ದೇವರ ದರ್ಶನ ಐಂಜನ ಮಾತ್ರ ಸರ್ ಒಟ್ಟು ಬನ್ನಿ ರೌಂಡ್ ಬರ್ತಾ ಅಲ್ಪ ಕಂಪ್ಲೀಟ್ ಬಂಡ ಮೂರು ಕಾಪುದಮ್ಮನ ದುಂಡು ಸರ್ ಬರ್ತೇವೆ ಒಟ್ಟು ಬನ್ನಿ ಹಾಂ आप लोग चलोगे तो सब चलेगा 2 मिनट रुक जाइए सर मैम 2 मिनट रुक जाइए మరి విశేషమైన శ్రీచక్రం టాటా इनको जगह दीजिए ना जाने ಈ ದೇವಸ್ಥಾನ ಮುಂದೆ ಸಂಪೂರ್ಣ ಹೊಸದು ಒಂದು ರೆಡ್ ಸ್ಟೋನ್ ಒಂದು ಕಂಪ್ಲೀಟ್ ಕಲ್ಲೆ ಮತ್ತು ಸ್ಲ್ಯಾಬ್ ಎಲ್ಲ ಕೂಡ ಕಲ್ಲೆ ಇದು ಬಣ್ಣ ನನ್ನ ಸಾವಿರ ವರ್ಷದಲ್ಲ ಅವರ ಅಂಚಿನ ವ್ಯವಸ್ಥೆ ಬಂದರೆ ಪೂರ ಅಮ್ಮನ ಕಾಪುದಮ್ಮನ ಪವರ್ ಡೇ ಆಗಿದೆ ಈ ಮಲಮಲ್ಲ ಪಿಲ್ಲರ್ ಕೂಡ ಒರೇರಿ ಡೊನೇಷನ್ ಟೆಂಪಲ್ ಕೇಳಂದ್ರೆ ಕೊಡ್ತೀನಿ ಈ ಒಂದು ಮರದ ಕೆಲಸ ಎಲ್ಲ ಅಂಚಿನ ಒಂದು ಬಂಗಾರದ ಗದ್ದು ಈ 8-9 ಮಂತ್ಸ್ ಉಳ್ಳಾಯಿಡ್ ಭಕ್ತಿಯರು ಮಲ್ತಿದ್ದ ಭಕ್ತಿಯರು ಪಡ್ಡ ಎಂಜಾಯ್ பண்ண ನೆಕ್ಕೊಂದು ಸಮಿತಿ ಮಲ್ಲ ಸಮಿತಿಗೆ ರವೀಣನ ಗೊತ್ತುತ್ತಾರೆ ಅಧ್ಯಕ್ಷ ಇಜ್ಜಿ ಅವು ನನ್ನ ಎಲ್ಲ ಮುಂದಿತ್ತೆ ದೇವಸ್ಥಾನ ಇದೆ ಬೈಜಿ ಅವಳು 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 ಒಂದಿದ್ದೆ ಅಡೆ